ಆತನಿಗೆ ಆಶೀರ್ವಾದ ಮಾಡಿ ಕಾಪಾಡಬೇಕು ಪ್ರಭು. ದೇವ ನಮಸ್ಕರಿಸುವೆ. ನೀನು ಯಾರು? ದೇವ, ನಾನು ರಾವಣೇಶ್ವರನ ಅನುಜ. ನನ್ನನ್ನು ಭೀಷಣನೆಂದು ಕರೆಯುವರು. ನಾನು ನನ್ನ ಅನುಜ ರಾವಣೇಶ್ವರನಿಗೆ ಎಷ್ಟು ವಿಧ ವಿಧವಾಗಿ ತಿಳಿಯಾಗಿ ಹೇಳಿದರೂ ಅಣ್ಣ ನನ್ನ ಮಾತನ್ನೇ ಕೇಳಲಿಲ್ಲ. ನನ್ನನ್ನೇ ಕೊಲ್ಲಲು ಬಂದ. ನಾನು ಆಶ್ರಯವನ್ನ ಅರಿಸಿ ನಿನ್ನಲ್ಲಿ ಬಂದಿರುವೆ ದೇವ, ಕಾಪಾಡು ದೇವ. ವಿಭೀಷಣನೇ, ಚಿಂತಿಸಬೇಡ. ನೀಚದ ರಾವಣನನ್ನು ಸಂಹರಿಸಿ ಆ ಲಕ್ಕ ಪಟ್ಟಣವನ್ನು ನಿನಗೆ ಸ್ಥಿರಪಟ್ಟವನ್ನು ಮಾಡಿಕೊಡುವುದು. ಹಾಗೆ ಆಗಲಿ ದೇವ.